ನಿಟ್ಟೆ ಜಸ್ಟಿಸ್ ಕೆಎಸ್ ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಸ್ಪತ್ರೆಯ ಚಿಂತನಾ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ರು. ಬಂಟ್ವಾಳ ತಹಶೀಲ್ದಾರ್ ರಶ್ಮಿ ಎಸ್ಆರ್ ಅವರು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ವಿಮೆನ್ ಸ್ಕ್ರೀನಿಂಗ್ ಅಂಡ್ ವೆಲ್ನೆಸ್ ಕ್ಲಿನಿಕ್ಗೆ ಚಾಲನೆಯನ್ನ ನೀಡಿದ್ರು. ನಂತರ ಮಾತನಾಡಿದ ಅವರು, ವೃತ್ತಿ ಜೀವನದಲ್ಲಿ ಎಲ್ಲಾ ತರಹದ ಮನುಷ್ಯರನ್ನ ಭೇಟಿಯಾಗಿದ್ದೇವೆ. ಕೆಎಎಸ್ ಮುಗಿಸಿ ಮೈಸೂರಿನಲ್ಲಿ ತರಬೇತಿ ಅವಧಿಯಲ್ಲಿ ತನ್ನ ರೂಮ್ಮೇಟ್ ಆಗಿದ್ದ ರಾಯಚೂರು ಮೂಲದ ಕೆಎಎಸ್ ಮುಗಿಸಿದ ಮಹಿಳೆಯ ಜೀವನ ಬಹಳಷ್ಟು ಕಲಿಸಿದ. 7ರ ಹರೆಯದಲ್ಲಿ ಮದುವೆ, ಶಿಕ್ಷಣದಿಂದ ವಂಚಿತಲಾದ್ಲು. ಮನೆಯವರ ವಿರೋಧದ ನಡುವೆಯೂ 40-50 ಕಿಲೋಮೀಟರ್ ಪ್ರಯಾಣಿಸಿ ಶಾಲಾ ಕಾಲೇಜು ಶಿಕ್ಷಣ ಮುಗಿಸಿ ದೂರ ಶಿಕ್ಷಣ ತರಬೇತಿಯಲ್ಲಿ ಪದವಿಯನ್ನ ಪಡೆದುಕೊಂಡು ಬಳಿಕ ಕೆಎಎಸ್ ಪಾಸ್ ಆದ್ರು. ತನ್ನನ್ನು ತಾನೇ ನಂಬಿ ಮುನ್ನಡೆದ ಕಾರಣಕ್ಕೆ ಇಂದಿಗೆ ಅಧಿಕಾರಿಯಾಗಿದ್ದಾರೆ. ಎಲ್ಲ ಮಹಿಳೆಯರು ಇಂತಹ ಹೋರಾಟ ನಡೆಸಿದವರಲ್ಲ. ಶಕ್ತಿಯುತ ಸ್ಥಾನದಿಂದ ಸಬಲೀಕರಣವಾಗುವುದಿಲ್ಲ. ತಮ್ಮ ವ್ಯಾಪ್ತಿಯನ್ನ ತಲುಪುವ ಪ್ರಯತ್ನಗಳಿಂದ ಇನ್ನಷ್ಟು ಸಬಲೀಕರಣ ಸಾಧ್ಯ ಎಂದು ಹೇಳಿದ್ರು. When we say women empowerment, we can empower to the extent we can. But then that inner thing, that inner urge is what is going to take us miles apart. Otherwise, I don't think whatever we try and do, it's not going to really, the outcome is not going to be very fruitful. In fact, if you see Government of India or Government of Karnataka, all the schemes that we get is all women-centric. In fact, any of the pensions or any of the direct benefit transfers there, it is always sent to the women's account. Whoever is the oldest woman of the household, we send it to her so that it is used rightly. But unfortunately what I see is because of the lack of education or because of lack of opportunity to speak up, even though the amount goes into the female account, it is utilized by somebody else. So I think our work should be around this area wherein we reach out to them. We reach out to them in terms of education, we empower them, we give them an opportunity to speak up. That is when we really empower. ಉರ್ವ ಪೊಲೀಸ್ ಠಾಣಾಧಿಕಾರಿ ಭಾರತಿಯವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ವಿಶ್ವ ಮಹಿಳೆಯರ ದಿನ ಅನ್ನುವುದು ಮಹಿಳೆಯರು ಅಂತರ ಅವಲೋಕನ ಮಾಡುವ ವಿಶೇಷ ದಿನವಿದು. ಆತ್ಮಸ್ಥೈರ್ಯ ವೃದ್ಧಿಸುವ ದಿನ ಎಂಬುದನ್ನ ಮಹಿಳೆಯರು ಮನನ ಮಾಡಬೇಕಿದೆ. ಒಂದು ಕಾಲದಲ್ಲಿ ಅವಕಾಶಗಳು ಸೀಮಿತವಾಗಿದ್ರೂ ಸದ್ಯ ಸಬಲೀಕರಣದ ಜೊತೆಗೆ ಮಹಿಳೆಯರಿಗೆ ಅವಕಾಶಗಳು ಓವರ್ಲೋಡ್ ಆಗಿವೆ. ಲಿಂಗ ಸಮನ್ವಯ ಇದ್ದಲ್ಲಿ ಮಾತ್ರ ಕುಟುಂಬದ ಅಭಿವೃದ್ಧಿ ಸಾಧ್ಯ ಎಂದು ಹೇಳಿದ್ರು. ರಾತ್ರಿ 12 ಗಂಟೆಯಲ್ಲಿ ಬಂದರು, ನನ್ನ ಮಗ 12 ಗಂಟೆಯಲ್ಲಿ ಬಂದು ಅದೇನು ಆಗೋದಿಲ್ಲ ಅನ್ನೋ ಅದನ್ನು ಸಂಸ್ಕೃತಿಯನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಯಾವುದು ಒಳ್ಳೆಯದು ಯಾವುದು ಕೆಟ್ಟದನ್ನ ಪರಿಸ್ಥಿತಿಗೆ ಅನುಗುಣವಾಗಿ, ವಿಷಯಕ್ಕೆ ಅನುಗುಣವಾಗಿ ನಾವು ಅದನ್ನ ಜಡ್ಜ್ ಮಾಡುವಂತಹ ಕೆಲವೊಂದು ಸೂಕ್ಷ್ಮ ವಿವೇಚನೆಗಳನ್ನ ನಾವು ಬೆಳೆಸ್ಕೋಬೇಕು. ಕಾನೂನುಗಳನ್ನ ಬದಿಗಿಡುವ, ಸೌಲಭ್ಯಗಳನ್ನ ಬದಿಗಿಡುವ, ಪ್ರತಿಯೊಂದು ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮುಂಚಿತವಾಗಿ 4-6 ಸಾರಿ ವಿಚಾರಣೆ ಮಾಡುವ. ಈ ನಿರ್ಧಾರ ಎಷ್ಟು ಮಟ್ಟಿಗೆ ನನಗೆ ಅನುಕೂಲ, ಎಷ್ಟು ಉಪಯುಕ್ತವಾಗಿದೆ, ಮತ್ತೆ ಇದರಿಂದ ನನಗೆ ಏನೆಲ್ಲ ಅನುಕೂಲಗಳಿದೆ ಅನ್ನೋದನ್ನ ಸ್ವಲ್ಪ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ಮುಂದಿನ ಹೆಜ್ಜೆ ನೀಡುವ. ಮತ್ತೆ ತಪ್ಪು ಮಾಡಿದ ತಕ್ಷಣ ನಾವ್ಯಾರು ಕೆಟ್ಟವರಾಗೋದಿಲ್ಲ. ಎಷ್ಟೋ ಜನ ಕೊಲೆ ಮಾಡಿದವರು, ಕೆಟ್ಟದನ್ನು ಮಾಡಿದವರು, ಅಂಡರ್ವರ್ಲ್ಡ್ ಆಕ್ಟಿವಿಟೀಸ್ ಇರೋರು ಸುಧಾರಣೆಯಾಗಿ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂತ ಉದಾಹರಣೆಗಳಿದೆ. ಸಣ್ಣ ತಪ್ಪು, ನೀವೆಲ್ಲ ಇಲ್ಲಿ ನೀವೆಲ್ಲ ಈ ದೊಡ್ಡ ದೊಡ್ಡ ಇವರಿಗೆ ಹೋಲಿಸಿದ್ರೆ ನಾವು ಏನೂ ಅಲ್ಲ. ಒಂದು ಸಣ್ಣ ಮಿಸ್ಟೇಕ್ ಮಾಡಿದ ತಕ್ಷಣ ನಮ್ಮನ್ನೇ ನಾವು ದೂಷಿಸ್ಕೊಳ್ಳೋದು, ಈ ಭಾವನೆಗಳಿಂದ ನಮ್ಮನ್ನು ನಾವು ಹೊರಗ್ತದ್ದು. ಬರೀ ನಮ್ಮನ್ನು ನಾವು ಸುಧಾರಣೆ ಮಾಡಿಕೊಂಡ್ರೆ ಆಗೋದಿಲ್ಲ, ಸಮಾಜದಲ್ಲಿ ನಮ್ಮೆಲ್ಲರಿಗೂ ಒಂದು ಜವಾಬ್ದಾರಿ. ಕಾರ್ಯಕ್ರಮದಲ್ಲಿ ಡೈರೆಕ್ಟರ್ ಫಾರ್ ಸೆಂಟರ್ ಫಾರ್ ಅಡ್ವಾನ್ಸ್ಡ್ ನ್ಯೂರಲಾಜಿಕಲ್ ರಿಸರ್ಚ್ನ ಪ್ರೊಫೆಸರ್ ಲೇಖಾ ಪಂಡಿತ್ ಅಧ್ಯಕ್ಷತೆ ವಹಿಸಿದ್ರು. ನ್ಯೂಟ್ರಿಷನ್ ಡಯಟಿಕ್ಸ್ ವಿಭಾಗದ ಪ್ರೊಫೆಸರ್ ಪ್ರೇರಣಾ ಹೆಗ್ಡೆ ವಿಶ್ವ ಮಹಿಳಾ ದಿನಾಚರಣೆಯ ವಿಶೇಷ ಮಾಹಿತಿಯನ್ನ ನೀಡಿದ್ರು. ಶರೀರಶಾಸ್ತ್ರ ಹಾಗೂ ಲಿಂಗ ಸಂವೇದನೆ ಕಮಿಟಿಯ ಮುಖ್ಯಸ್ಥೆ ಶೈಲಜಾ ಎಸ್ ಮುಡಿತಾಯ, ಬಯೋಕೆಮಿಸ್ಟ್ರಿ ವಿಭಾಗದ ಮುಖ್ಯಸ್ಥೆ ಹಾಗೂ ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹ್ಯಾರಾಸ್ಮೆಂಟ್ ಕಮಿಟಿಯ ಸುಕನ್ಯಾ ಶೆಟ್ಟಿ, ಪ್ರೊಜೆಕ್ಷನ್ ಎನ್ಯುಟೆಕ್ ನಿರ್ದೇಶಕಿ ಪ್ರೊಫೆಸರ್ ಇಂದ್ರಾಣಿ ಕರುಣಾಸಾಗರ್, ಆರ್ಥಿಕ ಸಮಿತಿಯ ನಿರ್ದೇಶಕಿ ಸಿಎ ವಿನುತಾ ಜೆ ಶೆಟ್ಟಿ, ಸ್ಟಾಫ್ ಡೆವಲಪ್ಮೆಂಟ್ ಸೆಂಟರ್ನ ನಿರ್ದೇಶಕಿ ಸಪ್ನಾ ದೇಶ್ಮುಖ್, ಪೀಡಿಯೋಡಾಂಟಿಕ್ಸ್ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಅಮಿತಾ ಹೆಗ್ಡೆ, ಹ್ಯುಮ್ಯಾನಿಟಿವ್ ಇನ್ಚಾರ್ಜ್ ಪ್ರೊಫೆಸರ್ ಡಾಕ್ಟರ್ ಸಾಯಿಗೀತಾ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ರು. ನರ್ಸಿಂಗ್ ಸೂಪರಿಂಟೆಂಡೆಂಟ್ ಇನ್ಚಾರ್ಜ್ ಡರಲ್ ಅರನ್ನ, ಸುಮಿತಾ ಚೌಟಾ, ಜೇನ್ ಮರಿಯಾ ಅಲ್ಬುಕರ್ಕ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿಪೋ ನ್ಯೂಸ್, ದಳಕಟ್ಟೆ.